dance, dance, mommy dance, dance, mommy dance. ಹಲೋ ನಮಸ್ಕಾರ ವಣಕಂ ಅಸ್ಸಲಾಮು ಅಲೈಕುಂ ಮಾತ ಅಣ್ಣನಕ್ಲಿಗೆ ಅಕ್ಕನಕ್ಲಿಗೆ ಅಮ್ಮನಕ್ಲಿಗೆ ಆಂಟಿನಕ್ಲಿಗೆ ಅಂಕಲ್ನಕ್ಲಿಗೆ ಅಜ್ಜನಕ್ಲಿಗೆ ದೊಡ್ಡಮ್ಮ ಚಿಕ್ಕಮ್ಮ ಮಲ್ಲಕ್ಲಿ ಎಲ್ಲಿಕ್ಲಿ ಇಲ್ಲದಕ್ಲಿ ಬರಿದಿಲ್ಲದಕ್ಲಿ ಎದುರುದಿಲ್ಲದಕ್ಲಿ ಸೈಡ್ದಿಲ್ಲದಕ್ಲಿ ಮಾದರೆಗ್ಲ ವೆಲ್ಕಮ್ ಟು ದ ನಂಬರ್ 1 ಡ್ಯಾನ್ಸಿಂಗ್ ರಿಯಾಲಿಟಿ ಶೋ ಆಫ್ ಕೋಸ್ಟಲ್ ಕರ್ನಾಟಕ. ದಟ್ ಇಸ್ ನಾನ್ ಅದರ್ ದ್ಯಾನ್ ಸನ್ ಪ್ಯೂರ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 2. ಎಸ್, ವೀಕೆಂಡ್ ಅಲ್ಲಿ ಪ್ರತಿಯೊಬ್ಬರು ಕೂಡ ಕಾಯ್ತಾ ಇರುವಂತಹ ಒಂದೇ ಒಂದು ಕಾರ್ಯಕ್ರಮ, ದಟ್ ಇಸ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್. ಕೇವಲ ಇಲ್ಲಿ ಡ್ಯಾನ್ಸ್ ಇರುತ್ತೆ ಅನ್ನುವಂಥ ಕಾರಣಕ್ಕಲ್ಲ, ಹಲವಾರು ಕಾರಣ ಇದೆ. ಯಾಕೆಂದ್ರೆ ಇದು ಕೇವಲ ಡ್ಯಾನ್ಸ್ ಅಲ್ಲ, ಇದು ಕಲೆಗೆ ಬೆಲೆ ಮಾತ್ರ ಅಲ್ಲ, ತಾಯಂದಿರಿಗೆ ನೀಡುವಂಥ ಒಂದು ದೊಡ್ಡ ಗೌರವ. ಯಾಕೆಂದ್ರೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಿಸ್ವಾರ್ಥವಾಗಿರುವಂಥ ಒಂದು ಪ್ರೀತಿಯನ್ನು ಕೊಡುವಂಥವ್ರು ಯಾರಾದರೂ ಈ ಒಂದು ಪ್ರಪಂಚದಲ್ಲಿದ್ರೆ ಅದು ತಾಯಿ ಮಾತ್ರ. ಅಂತಹ ತಾಯಿಗೆ ನಾವು ಖಂಡಿತವಾಗ್ಲೂ ನಮ್ಮ ಇಡೀ ಜೀವನ ಪರ್ಯಂತ ಅವರಿಗೆ ಯಾವ ಸೇವೆ ಮಾಡಿದ್ರು ಕೂಡ ಆ ಋಣವನ್ನ, ಅವ್ರು ಕೊಡುವಂತಹ ತ್ಯಾಗವನ್ನ, ಅವ್ರು ಮಾಡುವಂತಹ ಒಂದು ನಿಸ್ವಾರ್ಥವಾಗಿರುವಂತಹ ಪ್ರೀತಿ ಏನಿದೆ ಅದನ್ನು ನಾವು ವಾಪಸ್ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಅಟ್ ಲೀಸ್ಟ್ ನಮಗೊಂದು ಖುಷಿ ಇರುತ್ತೆ, ನಾವು ಏನು ರಿಟರ್ನ್ ಕೊಡೋದಕ್ಕೆ ಆಗದೇ ಇದ್ರೂ ಕೂಡ ತಾಯಂದಿರಿಗೋಸ್ಕರ ಒಂದು ಅದ್ಭುತವಾಗಿರುವಂತಹ ವೇದಿಕೆಯನ್ನು ನಿರ್ಮಾಣ ಮಾಡಿದೀವಿ ಅಂತ. ಎಲ್ಲ ಕ್ರೆಡಿಟ್ ಹೋಗುವಂಥದ್ದು ನಮ್ಮ ಟಿವಿಗೆ. ಅಂಡ್ ಐ ಆಮ್ ರಿಯಲಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ವಂಡರ್ಫುಲ್ ಡ್ಯಾನ್ಸಿಂಗ್ ಶೋ. ಯಾರೆಲ್ಲ ನೋಡ್ತಾ ಇದ್ದೀರಾ ನೀವು ಕೂಡ ಇದರ ಒಂದು ಭಾಗ. ಹಾಗಾಗಿ ನೀವು ಕೂಡ ಹೆಮ್ಮೆಯಿಂದ ಹೇಳ್ಬೋದು, ತಾಯಂದಿರಿಗೆ ನಾವು ಸಪೋರ್ಟ್ ಮಾಡಿದೀವಿ ಅನ್ನೋಂಥ ಒಂದು ಖುಷಿಯ ಏಳೆ ನಿಮ್ಮ ಮನಸ್ಸಲ್ಲಿ ಅಚ್ಚಾಗಿರುತ್ತೆ. ನಿಮ್ಮೆಲ್ಲರ ಸಹಕಾರವನ್ನು ಮತ್ತೆ ಕೇಳ್ತಾ ಇದ್ದೀನಿ. ಯಾಕೆ ಅಂದರೆ ಇವತ್ತನೇ ಒಂದು ಎಪಿಸೋಡನ್ನು ಸ್ಟಾರ್ಟ್ ಮಾಡುವಂಥ ಸಮಯ. ಆ್ಯಂಡ್ ಸ್ಟಾರ್ಟ್ ಮಾಡಬೇಕು ಅಂತ ಆದರೆ ನಾನೊಬ್ಬನೇ ಇದ್ರೆ ಸಾಕಾಗಲ್ಲ, ನಮ್ಮ ಜೊತೆ ಜಡ್ಜಸ್ ಅತಿ ಮುಖ್ಯವಾಗಿರ್ಬೇಕಾಗುತ್ತೆ. ಸೊ ಮೊದಲನೇದಾಗಿ ನಮ್ಮೆಲ್ಲರ ಯೋಗಕ್ಷೇಮವನ್ನು ವಿಚಾರಿಸುವಂತಹ ನಮ್ಮೆಲ್ಲರ ಪ್ರೀತಿಯ ಜಡ್ಜ್, ದಟ್ ಇಸ್ ನಾನ್ ಅದರ್ ದ್ಯಾನ್ ಮಿಸ್ಟರ್ ಅರುಣ್ ಆಳ್ವಾ ಸರ್. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಅದೇ ರೀತಿ ನಮ್ಮ ಕಾರ್ಯಕ್ರಮದ ಇನ್ನೊಬ್ಬ very talented, very handsome and very dashing and everything, and at the same time ಅವರು ಹೀರೋ ಕೂಡ ಆಗಿದ್ದಾರೆ ಒಂದು ಕೊಂಕಣಿ ಸಿನಿಮಾದಲ್ಲಿ. ಸೊ ದಟ್ ಇಸ್ ನಾನ್ ಅದರ್ ದ್ಯಾನ್ ಎಲ್ಟನ್ ಮಸ್ಕರೇನಸ್. ವೆಲ್ಕಮ್ ಟು ದ ಶೋ. ಅವ್ರು ಕನ್ಫ್ಯೂಸ್ ಆಗ್ತಾ ಇದೆ ನಾನು ಯಾಕೆ ಹಿಂಗೆ ಹೊಗಳ್ತಾ ಇದ್ದೀನಿ ಅಂತ, ಬಟ್ ದಟ್ ಇಸ್ ಅ ಫ್ಯಾಕ್ಟ್, ದಟ್ ಇಸ್ ಅ ಫ್ಯಾಕ್ಟ್. ಆ್ಯಂಡ್ ಅದ್ರ ಜೊತೆಗೆ ಇಬ್ರು ಹುಡುಗರು, ಅದರ ಮಿಡ್ಲಲ್ಲಿ ಒಂದು ತಾರೆ, ಅಂದ್ರೆ ದ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳಬೇಕು. ದಟ್ ಇಸ್ ನಾನ್ ಅದರ್ ದ್ಯಾನ್ ಚಿರಶ್ರೀ ಅಂಜನ್. ವೆಲ್ಕಮ್ ಟು ದ ಶೋ. ಎಸ್ ವೀಕ್ಷಕರೇ, ಇವತ್ತಿನ ಒಂದು ವೇದಿಕೆ ಕಾಯ್ತಾ ಇದೆ, ಯಾವಾಗ ಬರ್ತಾರೆ ಮಮ್ಮಿ, ಯಾವಾಗ ಮಮ್ಮಿ ಬಂದು ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾರೆ ಅಂತ. ಈ ವೇದಿಕೆ ಮಾತ್ರ ಅಲ್ಲ, ನಮ್ಮ ಟಿವಿ ನೋಡ್ತಾ ಇರುವಂತಹ ಪ್ರತಿಯೊಬ್ಬರು ಕೂಡ ಆ ಒಂದು ಪ್ರಶ್ನೆಯನ್ನು ಮುಂದಿಟ್ಟು ಕಾರ್ಯಕ್ರಮ ನೋಡ್ತಾ ಇದ್ದೀರಾ. ಖಂಡಿತವಾಗ್ಲೂ ಇವಾಗ ಬರುವಂಥ ಮಮ್ಮಿ ದಟ್ ಈಸ್ ನೀತಾ ರೋಷನ್ ಅನ್ನುವಂಥ ಒಂದು ತಾಯಿ ಬರ್ತಾ ಇದ್ದಾರೆ. ಸೊ ಅವರಿಗೆ ಎಲ್ಲರೂ ದೇವ್ರು ಕೊಟ್ಟಿರುವಂಥ 2 ಕೈ ಇದೆ ಅಲ್ವಾ, ನೀವು ಮನೆಯಲ್ಲಿ ನೋಡ್ತಾ ಇರ್ತೀರಾ ನಮ್ಮ ಟಿವಿ. ಚಪ್ಪಾಳೆ ಕೊಡಿ ಅಂಡ್ ಪ್ಲೀಸ್ ವೆಲ್ಕಮ್ ನೀತಾ ರೋಷನ್. There we go. ಮಾಣಿಕ್ಯ ವೀಣಾಮುಪಲಾಲಯಂತೀಂ ಮದಾಲಸಾಂ ಮಂಜುಳವಾಗ್ವಿಲಾಸಾಂ ಮಾಣಿಕ್ಯ ವೀಣಾಮುಪಲಾಲಯಂತೀಂ ಮದಾಲಸಾಂ ಮಂಜುಳವಾಗ್ವಿಲಾಸಾಂ ಮಾಹೇಂದ್ರ ನೀಲದ್ಯುತಿ ಕೋಮಲಾಂಗೀಂ ಮಹೇಂದ್ರ ನೀಲದ್ಯುತಿ ಕೋಮಲಾಂಗೀಂ ಮಾತಂಗ ಕನ್ಯಾಂ ಮನಸಾ ಸ್ಮರಾಮಿ ಮನಸಾ ಸ್ಮರಾಮಿ. गिरिनन्दिनि नन्दितमेदिनि विश्वविनोदिनि नन्दनुते गिरिवरविन्द्यशिरोधिनि वासिनि विष्णुविलासिनि जिष्णुनुते भगवति हेशिति कण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते सुरवरवर्षिणि दुर्धरधर्षिणि दुर्मुखमर्षिणि हर्षरते त्रिभुवनपोषिणि शङ्करतोषिणि कल्मषमोषिणि घोषरते तनुजनिरोषिणि दिदिसुतरोषिणि दुर्मदशोषिणि सिन्धुसुते जय जय
वर्धिनि शैलसुते विदिता किल शास्त्रसुधा जलधे महितोपनिषत् कथितार्थनिधे हृदये कलये विमलं चरणं भव शङ्कर देशिकमे शरणम् करुणावरुणालय पालय मां भवसागर दुःखविदूनहृदम् रचयाखिल दर्शन तत्त्वविदं भव शङ्कर देशिकमे शरणम् ಓಕೆ, ತುಂಬಾನೇ ಅದ್ಭುತವಾಗಿರುವಂತ ಒಂದು ಪ್ರದರ್ಶನ. ಸೊ ಇದ್ರ ಬಗ್ಗೆ ನಮ್ಮ ಜಡ್ಜಸ್ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಸೊ ಚಿರಶ್ರೀ ಅಂಜನ್, ಹೇಗಾಯ್ತು ನಿಮ್ಗೆ ಪ್ರದರ್ಶನ? Hi Nita. Hi. So it and a good, good concept, and your costume is really good, and even in the expressions and but last year avu Mahishasura kill malparate so appaga avu aggression alla board ettanda. Okay, and avu eye bokka ave avu the proud feeling. Okay, avu onchur board ettanda. Okay sir, thank you, all the best. Thank you. ಎಸ್, ಚಿರಶ್ರೀ ಅವರು ಅವರ ಒಂದು ಜಡ್ಜ್ಮೆಂಟ್ ಅಥವಾ ಕಮೆಂಟ್ ಅನ್ನ ಕೊಟ್ಟರು. ಅಂಡ್ ಇವಾಗ ನಮ್ಮ ಅರುಣ್ ಸರ್ ಏನ್ ಹೇಳ್ತಾರೆ? ದವಿಗೋ. ನೀತಾ ರೋಷನ್ ಅವರೇ, ನಿಮ್ಮ ಕಾಸ್ಟ್ಯೂಮಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ. ದೇವಿ ಒಂದು ರೂಪದಲ್ಲಿ ಇದ್ದೀರಾ. ಓಕೆ, ಸೊ ಕೊರಿಯೋಗ್ರಫಿ ಹೇಗಿತ್ತು ಅಂತ ಹೇಳಿದ್ರೆ ಕೆಲವು ಕಡೆ ಅಗ್ರೆಸಿವ್ ಇರಬೇಕಿತ್ತು. ಸೊ ಆ ಟೈಮಲ್ಲಿ ನೀವು ಆ ಪರ್ಫಾರ್ಮೆನ್ಸ್ ತೋರಿಸ್ತಾ ಇರಲಿಲ್ಲ. ಸೊ ಸಾಂಗ್ ಸೆಲೆಕ್ಷನ್ ಒಳ್ಳೆದಿತ್ತು, ಕೊರಿಯೋಗ್ರಫಿ ಒಳ್ಳೆಯಿತ್ತು, ನಿಮ್ಮದು ಪ್ರೆಸೆಂಟೇಷನ್ ತುಂಬ ವೀಕ್ ಆಗಿತ್ತು. ಯಾಕೆಂತ ಹೇಳಿದ್ರೆ ಒಂದು ಮಹಿಷಾಸುರನನ್ನು ವಧೆ ಮಾಡೋ ಟೈಮಲ್ಲಿ ದೇವಿ ಒಂದು ರೂಪ, ಆ ರೂಪ ನಿಮ್ಮಲ್ಲಿ ಬಂದಿಲ್ಲ. ಸೊ ಓವರ್ ಆಲ್ ಪರ್ಫಾರ್ಮೆನ್ಸ್ ತುಂಬ ಇಷ್ಟ ಆಯಿತು. ಸೊ ಆಲ್ ದಿ ಬೆಸ್ಟ್, ಥ್ಯಾಂಕ್ ಯು. ಎಸ್ ಮೇಡಮ್, ಅವ್ರು ಕೊಟ್ಟಿರುವಂಥ ಕಮೆಂಟ್ ನಿಮಗೆ ಖುಷಿಯಾಗಿರುತ್ತೆ. ಬಟ್ ಏನು ನೆಗೆಟಿವ್ ಪಾಯಿಂಟ್ ಇದೆ ಅದನ್ನು ನೀವು ಮುಂದಿನ ರೌಂಡಲ್ಲಿ ಖಂಡಿತ ಬಂದರೆ ಅದನ್ನು ಸರಿಪಡಿಸ್ಕೊಳ್ಳಿ. ಆ್ಯಂಡ್ ಇವಾಗ ನಮ್ಮ ಎಲ್ಟನ್ ಅವರು ಏನು ಹೇಳ್ತಾರೆ? ಎಲ್ಟನ್ ಪ್ಲೀಸ್. ಫಸ್ಟ್ ಆಫ್ ಆಲ್ ಹಾಯ್ ನೀತಾ. ಯಾನ್ ಜಾಸ್ತಿ ಬಂದರೆ ಫೋಜಿ ಈ ಇನ್ ಆ್ಯಕ್ಟ್ ಬಿಕಾಸ್ ಮಾತಾ ಆರ್ ಪಂದುಬಿಟ್ಟಿರ ನಮ್ಮ ಅದರ್ 2 judges of mine, co-judges. So I would say ki concept unique ಅಂದತ್ತು ಮಾತ ಅವು ಮಂತಿನ ಕಾನ್ಸೆಪ್ಟ್ ಬೊಕ್ಕ. ಸೊ ಎಕ್ಸ್ಪೆಕ್ಟೇಷನ್ಸ್ ಪಂಡ ಅವು ತೂಪಿನಕ್ಲೆಗ ಇಂಚ ಬರೋಡಿತ್ತು. ಈವನ್ ಲೇಮ್ ಏರ್ ತೂಪೇರ್ ಪಬ್ಲಿಕ್ ಅಕ್ಲೆಗ್ಲ ಗುತ್ತುಪ್ಪುಂಡು. ಸೊ ಆಸ್ ದೇ ಸೆಡ್ ಏರ್ ಫೈಟ್ಗೆ ಪೋನಾಗ ಅಗ್ರೆಷನ್ ಕಿಲ್ ಮಲ್ಪುನಾಗ ಕೋಪ ಕಣ್ಣಡು ಬೊಕ್ಕ. ಒನ್ಸ್ ಯು ಫಿನಿಶ್ ಕಿಲ್ಲಿಂಗ್ ದ Mahishasur, that proudness, chin up, irna chin down ittin, chin up and feel proud that you have,
then you get peace, correct? So I was missing it, but overall I like the concept, I like the costume and presentation on the week, so please work on it. Okay, anyways, I wish you very like good luck. Thank you. ಎಸ್ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಅಲಾಟ್. ಆ್ಯಂಡ್ ದೇವಿಯ ಒಂದು ಸುಂದರವಾಗಿರುವಂಥ ಒಂದು ಸ್ಟೋರಿಯನ್ನು ಇಲ್ಲಿ ಜನರಿಗೆ ತಲುಪಿಸುವಂಥ ಒಂದು ಕೆಲಸವನ್ನು ನೀವು ಮಾಡಿದ್ದೀರಾ. ಜಡ್ಜಸ್ ಕೂಡ ಒಂದು ಒಳ್ಳೆ ಕಮೆಂಟ್ ಕೊಟ್ಟಿದ್ದಾರೆ ನಿಮಗೆ. ಆ್ಯಂಡ್ ಆ ಒಂದು ದೇವಿಯ ಒಂದು ಆಶೀರ್ವಾದ ಏನಿದೆ ನಿಮ್ಮ ಮೇಲೆ ಇರಲಿ, ಮುಂದಿನ ರೌಂಡಿಗೆ ಬರೋ ಥರ ಆಗಲಿ. ಆ ದೇವಿಯ ಒಂದು ಎಲ್ಲ ಒಂದು ಏನು ಸಪೋರ್ಟ್ ನಿಮಗಿರಲಿ, ಆಯುರಾರೋಗ್ಯ ಐಶ್ವರ್ಯ ಸರ್ವಸ್ವ ಸಂಪತ್ತು ಸೌಭಾಗ್ಯ ನೆಮ್ಮದಿ ಎಲ್ಲ ಸಿಗೋ ಥರ ಆಗಲಿ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರೇ, ನಮಗೆ ಒಂದು ಪರ್ಫಾರ್ಮೆನ್ಸ್ ಕಳೆದ ಮೇಲೆ ಇನ್ನು ಮುಂದೆ ಏನಿರುತ್ತೆ, ಯಾರು ಬರ್ತಾರೆ, ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಆ್ಯಂಡ್ ಮಮ್ಮೀಸ್ ಅಂತೂ ತುಂಬಾ ಅದ್ಭುತವಾಗಿ ತಮ್ಮ ಕಲೆಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಬಟ್ ಮುಂದೆ ಯಾರು ಬರ್ತಾರೆ, ಯಾವ ರೀತಿಯ ಪ್ರದರ್ಶನ ಆ್ಯಂಡ್ ಯಾವ ಕಾನ್ಸೆಪ್ಟ್ ಇರುತ್ತೆ ಅದೆಲ್ಲ ಗೊತ್ತಾಗುತ್ತೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ. ಇಟ್ಸ್ ಟೈಮ್ ಫಾರ್ ಎ ಶಾರ್ಟ್ ಬ್ರೇಕ್. ಒಂದು ಬ್ರೇಕ್ ತಗೊಂಡು ಮತ್ತೆ ಬರ್ತೀವಿ. ಶಾರ್ಟ್ ಬ್ರೇಕ್ ಅಂಡ್ ಟು ಕಮ್ ಬ್ಯಾಕ್. Dance, mommy, dance. Dance, mommy, dance. Dance, mommy, dance. Welcome back after that real short break to Sun Pure Dance Mommy Dance Season 2. ನಮ್ಮ ಕಾರ್ಯಕ್ರಮದ ಮೇನ್ ಸ್ಪಾನ್ಸರ್ಸ್ ಆಗಿದ್ದಾರೆ ಸನ್ ಪ್ಯೂರ್, ಕೆಮಿಕಲ್ ಫ್ರೀ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಪವರ್ಡ್ ಬೈ ಘಾಟಿ ಡಿಟರ್ಜೆಂಟ್, prophippo.com ಹಾಗೂ ಸಿಟಿಡೆಲ್ ಡೆವಲಪರ್ಸ್. ನಮ್ಮ ಕಾರ್ಯಕ್ರಮಕ್ಕೆ ಇನ್ನಷ್ಟು ಸಹಕಾರವನ್ನು ನೀಡಿದ್ದಾರೆ ಖೇನ್ ಪ್ರಾಪರ್ಟೀಸ್, ಆಪಲ್ ಕಂಪ್ಯೂಟರ್ಸ್, ಅಪೂರ್ವ ಬಿಲ್ಡರ್ಸ್, ಮೆಡ್ಫಾಸ್ಟ್ ಸಿರಮಿಕ್ಸ್ ಮಂಗಳೂರು, ವಿಸ್ಮಯ ಇನ್ಫೋಟೈನ್ಮೆಂಟ್ ಕಣ್ಣೂರು. ಇವರಿಗೆಲ್ಲರಿಗೂ ಥ್ಯಾಂಕ್ಸ್ ಅನ್ನ ಹೇಳ್ತಾ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ಸ್ ರೆಡಿ ಆಗಿದ್ದಾರೆ ಗರ್ಬಾ ಡಾನ್ಸ್ ಪ್ರೆಸೆಂಟ್ ಮಾಡಲಿಕ್ಕೆ. ರೇಷ್ಮಾ ಫ್ರಮ್ ಮ್ಯಾಂಗ್ಳೂರ್. नगाड़ संग ढोल बाजे, ढोल बाजे, धाय धाय धम धम धाय. नगाड़ संग ढोल बाजे, ढोल बाजे, धाय 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 धम धाय. ये धिन तड़ाक आजा उड़ के सराट, पैरों से बेड़ी जरा खोल. नगाड़ संग ढोल बाजे, ढोल बाजे, धाय धाय धम धम धाय. नगाड़ संग ढोल बाजे, ढोल बाजे, धाय 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 धम धाय.
ವಾ 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 ಓಕೆ ರೇಷ್ಮಾ ಹೇಗೆ ಅನಿಸ್ತಾ ಇದೆ ಕ್ವಾಲಿಫೈ ಆಗಿ ಫಸ್ಟ್ ರೌಂಡಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದೀರಾ ಖುಷಿ ಆಗ್ತಾ ಉಂಟು ಈಗ ಸಾಕಾಗ್ತಾ ಉಂಟು ಓಕೆ ಓಕೆ ಚೆನ್ನಾಗಿ ಟ್ರೈ ಮಾಡಿದ್ದೀರಾ ಡ್ಯಾನ್ಸ್ ಮಾಡಿದ್ದೀರಾ ಸ್ವಲ್ಪ ಸಾಕಾಗೋದು ಗೊತ್ತಾಗ್ತಾ ಇತ್ತು ಅರೆ ಜಡ್ಜಸ್ಸಿಗೆ ಹೇಗಾಗಿದೆ ಅಂತ ಗೊತ್ತಿಲ್ಲ ಲಿಸನ್ ಟು ಅವರ್ ಜಡ್ಜಸ್ ಓಕೆ ಓಕೆ ಎಲ್ಚಿನ್ ಪ್ಲೀಸ್ ರೇಷ್ಮಾನ ಡ್ಯಾನ್ಸ್ ಏನ್ ಚಾತನ್ ಹಾಯ್ ರೇಷ್ಮಾ ಓಕೆ ಡೈರೆಕ್ಟ್ ಡ್ಯಾನ್ಸ್ ಪಪ್ಪೇರ್ನ ದಾದ ಎಂಚ ಪರ್ಫಾರ್ಮೆನ್ಸ್ ಇತ್ತನಂದ ಸೊ ಬೇಸಿಕ್ಲಿ ಇರ್ ಪೂರ ಆ್ಯಕ್ಟ್ ಫುಲ್ ಆ್ಯಕ್ಟ್ ಉಂಡತೆ ಇರ್ ಮಂತಿನ ಅವು ಗರ್ಭ ಡ್ಯಾನ್ಸ್ ಪನ್ಪೇರು ಓಕೆ ಇರ್ ದಾಂಡಿಯಾ ಸ್ಟಿಕ್ಸ್ ಯೂಸ್ ಮಾಡ್ತಿದ್ದಾರೆ ದಿಯಾಸ್ ಯೂಸ್ ಮಾಡ್ತಿದ್ದಾರೆ ಪೂರ ಮಂತ ಓಕೆ ಒಂಜಿ ಪನ್ಪೆ ವೆನ್ ಯು ಡ್ಯಾನ್ಸ್ ಬ್ಯಾಲೆನ್ಸ್ ಉಪ್ಪಾಡು ಬಾಡಿಡ್ ಸಿಂಪಲ್ ಸ್ಟೆಪ್ ಉಪ್ಪಾಡು ಯಾ ಡಿಫಿಕಲ್ಟ್ ಸ್ಟೆಪ್ ಉಪ್ಪಾಡು ಮಾತ್ರ ಬಾಡಿ ಒಂತೆ ಬ್ಯಾಲೆನ್ಸ್ ಮಲ್ಪಾಡು ಬಟ್ ಐ ಆಮ್ ಗಿವಿಂಗ್ ಇರಿಗೆ ನಾನು ಕ್ರೆಡಿಟ್ ಕೊರೊಂದಿಲ್ಲ ಇರ್ ಪೂರ ಡ್ಯಾನ್ಸ್ ಫಿನಿಶ್ ಮಂತದ ಆಯ್ ಬೊಕ್ಕ ಗರ್ಭ ಇಸ್ ನೋನ್ ಫಾರ್ ಗರ್ಭ ಡ್ಯಾನ್ಸ್ ಮಲ್ಪುನಾಗ ನಮ್ಮ ಮೆಜಾರಿಟಿ ಆಫ್ ದ ಟೈಮ್ಸ್ ವಿ ಸ್ಪಿನ್ ಟರ್ನ್ ಕ್ಲಿಕ್ ಆ್ಯಂಡ್ ಸ್ಪಿನ್ಸ್ಗೆ ಮಸ್ತ್ ಅವು ಫೇಮಸ್ ಓಕೆ ಸೊ ಇರ್ ಲಾಸ್ಟ್ ಡ್ಯಾನ್ಸ್ ಆಯ್ ಬೊಕ್ಕ ಅವು ಲಾಸ್ಟ್ 20 seconds ಇರ್ ಸ್ಪಿನ್ ಮಂತಾರತ್ತೆ ಸೊ ಹ್ಯಾಟ್ಸ್ ಆಫ್ ಫಾರ್ ಯು ವೆರಿ ಗುಡ್ ಓಕೆ ನನಜಿ ಬತ್ತದ ನಡು ಟು ದಿಯಾ ಯೂಸ್ ಮಲ್ಪುನಾಗ ಇರ್ ಎಂಕ್ ಡೌಟ್ ಒಂದು ಸ್ಟೆಪ್ ಮಿಸ್ ಅಂತಾರ ದಡಿಗೊಂಜಿ ಟೀ ಅಂತ ಹಾಂ ಸೊ ಆ ಒಂಜಿ ಸ್ಟೆಪ್ ಮಿಸ್ ಅಂತ ಬಟ್ ಇರ್ ಮೋನೆಡ್ ಎಕ್ಸ್ಪ್ರೆಷನ್ ಒಂತೆ ಡಲ್ ಇತ್ತನ್ ಎಕ್ಸ್ಪ್ರೆಷನ್ ನನ್ಲ ಬರಡ್ ಅಪ್ಪಗ ದಿಯಾ ಅವು ಪೋಯ ಗೊತ್ತಾನದೆ ಹಾಂ ನೆಕ್ಸ್ಟ್ ಟೈಮ್ ಆ್ಯಂಡ್ ಓವರ್ ಆಲ್ ಇರ್ನ ಪರ್ಫಾರ್ಮೆನ್ಸ್ ಐ ವುಡ್ ಸೇ ಇಟ್ ವಾಸ್ ಸ್ವೀಟ್ ಸಿಂಪಲ್ ಆ್ಯಕ್ಟ್ ಓಕೆ ಎನಿವೇಸ್ ಗಾಡ್ ಬ್ಲೆಸ್ ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ಯು ಓಕೆ ರೇಷ್ಮಾ ಎಲ್ಟನ್ ಸರ್ ಅವ್ರು ಹೇಳಿ ಆಗಿದೆ ಲೆಟ್ಸ್ ಸಿ ಚಿರಶ್ರೀ ಮೇಡಮ್ ಏನು ಹೇಳ್ತಾರೆ ಮ್ಯಾಮ್ ಪ್ಲೀಸ್ ಹಾಯ್ ರೇಷ್ಮಾ ಇರ್ನಾವೆ ಕಾಸ್ಟ್ಯೂಮ್ ಆ್ಯಂಡ್ ಸಾಂಗ್ ವಾಸ್ ರಿಯಲಿ ಗುಡ್ ಆ್ಯಂಡ್ ಅವು ಲಾಸ್ಟ್ ಡೇ ಜೋ ಸ್ಪಿನ್ ಮಲ್ತಾರತ್ತೆ ಅವಲ ಮಸ್ತ್ ಲೈಕ್ ಇತ್ತಂಡು ಬಟ್ ಇರ್ನ ಎಕ್ಸ್ಪ್ರೆಷನ್ ವಾಸ್ ಡಲ್ ಆ್ಯಂಡ್ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದ ಕೊರಿಯೋಗ್ರಫಿ ಆಲ್ಸೋ ಓಕೆ ಸೊ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಚಿರಶ್ರೀ ಬಟ್ ನಥಿಂಗ್ ಟು ಗೆಟ್ ಡಿಸಪಾಯಿಂಟೆಡ್ ಈ ವೇದಿಕೆ ಮೇಲೆ ಬಂದು ಡಾನ್ಸ್ ಪರ್ಫಾರ್ಮೆನ್ಸ್ ಮಾಡಿದ್ದೀರಾ ನಾಟ್ ಟು ಫೀಲ್ ಬ್ಯಾಡ್ ಅಟ್ ಆಲ್ ಅರುಣ್ ಸರ್ ಇರೇಗೆ ಎಂಚಾಂಡ ರೇಷ್ಮನ ಪರ್ಫಾರ್ಮೆನ್ಸ್ ಪನ್ಪೆ ಬಗ್ಗೆ ಪನ್ಪಿನಿಂದ ಮಸ್ತ್ ವೀಕ್ ಆದಿತ್ತಂಡು ದಯಪಂಡ ಇಸ್ ಬೇಸಿಕ್ ಡ್ಯಾನ್ಸ್ ಸ್ಟೆಪ್ಸ್ ಆದಿತ್ತಂಡು ಆಂಡ ಐನ್ ಮನ್ಪುನಗಲ ಇರ್ನ ಬಾಡಿದ ಮಿತ್ತಿ ಇರಗೆ ಬ್ಯಾಲೆನ್ಸ್ ಮಸ್ತ್ ಕಮ್ಮಿ ಇತ್ತಂಡು ದದ ಪಂಡ ಇರು ಒಂಜಿ ಕಡೆ ತಿರುಗದ ಇಂಜ ಉಂತುನಾಗ ಇರ್ನ ಬಾಡಿಡೆ ಬ್ಯಾಲೆನ್ಸ್ ಇಜ್ಜಾಂಡು ಸೊ ಅವೊಂಜಿ ಬೊಕ್ಕ ಎಕ್ಸ್ಪ್ರೆಷನ್ ಅವಡು ಕೊರಿಯೋಗ್ರಫಿ ಅವಡು ಟೋಟಲ್ ಸಾರಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಓಕೆ ಡಿಸಪಾಯಿಂಟಿಂಗ್ ಬಟ್ ಇಟ್ಸ್ ಓಕೆ ಈ ವೇದಿಕೆ ಮೇಲೆ ಬಂದು ನಿಮ್ಮ ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನ ನೀವು ನೀಡಿದ್ದೀರಾ ರಿಸಲ್ಟ್ಸ್ ಏನಾಗುತ್ತೆ ಗೊತ್ತಿಲ್ಲ ಸೊ ಆಲ್ ದ ವೆರಿ ಬೆಸ್ಟ್ ಟಿಲ್ ದೆನ್ ಥ್ಯಾಂಕ್ ಯು ರೇಷ್ಮಾ ಥ್ಯಾಂಕ್ ಯು Oh yes, it's happening. Sun Pure Dance Mummy Dance Season 2 ಆಗ್ತಾ ಇದೆ ವೀಕ್ಷಕರು ನೀವು ನೋಡ್ತಾ ಇದ್ದೀರಾ ಅದೇ ಸೀಸನ್ ಡಾನ್ಸ್ ಕಂಟೆಸ್ಟೆಂಟ್ಸ್ ಮಮ್ಮೀಸ್ ಬರ್ತಾ ಇದ್ದಾರೆ ಜಬರ್ದಸ್ತ್ ಪ್ರಾಕ್ಟೀಸ್ ನೊಂದಿಗೆ ಪರ್ಫಾರ್ಮೆನ್ಸ್ ಸೂಪರ್ ಆಗಬೇಕು ಅಂತ ಇಲ್ಲಿ ಬಂದ್ಮೇಲೆ ಸ್ವಲ್ಪ ನರ್ವಸ್ನೆಸ್ ಸ್ವಲ್ಪ ಹೆದರಿಕೆ ಸ್ವಲ್ಪ ಸ್ಟೇಜ್ ಫಿಯರ್ ಆ್ಯಂಡ್ ಸ್ವಲ್ಪ ಎಕ್ಸೈಟ್ಮೆಂಟ್ ಇದೆಲ್ಲ ಸೇರುವಾಗ ಪರ್ಫಾರ್ಮೆನ್ಸ್ ನಲ್ಲಿ ಸ್ವಲ್ಪ 19-20 ಆಗುತ್ತೆ ಬಟ್ ನಾಟ್ ಟು ವರಿ ಸಮ್ ಮಮ್ಮೀಸ್ ಆರ್ ಡೂಯಿಂಗ್ ಗ್ರೇಟ್ ಆದ್ರೆ ನೆಕ್ಸ್ಟ್ ಮಮ್ಮಿ ಯಾರು ಬರ್ತಾರೆ ಅಂತ ನೋಡ್ಬೇಕಾದ್ರೆ ಇಟ್ಸ್ ಟೈಮ್ ಫಾರ್ ವೆರಿ ಶಾರ್ಟ್ ಬ್ರೇಕ್ Dance, mommy dance. Dance, mommy dance. Dance, mommy dance. ವಿರಾಮದ ನಂತರ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ವೆಲ್ಕಮ್ ಬ್ಯಾಕ್ ಒನ್ಸ್ ಅಗೈನ್ ಟು ದ ನಂಬರ್ 1 ಡ್ಯಾನ್ಸಿಂಗ್ ರಿಯಾಲಿಟಿ ಶೋ ಆಫ್ ಕೋಸ್ಟಲ್ ಕರ್ನಾಟಕ ದಟ್ ಈಸ್ ಸನ್ ಪ್ಯೂರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 2 ಇನ್ನೊಬ್ಬ ಮಮ್ಮಿ ರೆಡಿ ಆಗಿದ್ದಾರೆ ಅವರ ಬಗ್ಗೆ ನಾನು ಹೇಳಬೇಕು ಅಂತ ಇದ್ರೆ ಕಳೆದ ಸೀಸನಲ್ಲೂ ಕೂಡ ಇವರಿದ್ರು ಇವರ ಗಂಡನ ಒಂದು ಸಪೋರ್ಟ್ ಆಗಿರ್ಬೋದು ಅವರ ಒಂದು ಆತ್ಮ ಸ್ಥೈರ್ಯ ಆಗಿರ್ಬೋದು ಅದನ್ನೆಲ್ಲ ಹೆಂಡತಿಗೆ ಅವರು ಕೊಟ್ಟು ಹೆಂಡತಿಯನ್ನು ವೇದಿಕೆಗೆ ಕಳುಹಿಸಿ ಲಾಸ್ಟ್ ಟೈಮ್ ಅವರ ಒಂದು ಅಚೀವ್ಮೆಂಟನ್ನು ಮಾಡಿದ್ರು ಅಂತ ಹೇಳಬೇಕು ಆ್ಯಂಡ್ ಈ ಸಲ ಮತ್ತೆ ಇನ್ನೊಂದು ಮೈಲುಗಲ್ಲನ್ನು ಸ್ಥಾಪನೆ ಮಾಡೋದಕ್ಕೆ ಒಂದು ವೇದಿಕೆಗೆ ಬರ್ತಾ ಇದ್ದಾರೆ ಅದು ಯಾರು ಅಂತ ಹೇಳಿದ್ರೆ ಅವ್ರ ಹೆಸರು ಹೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅವ್ರು ಎಂತಹ ಪ್ರದರ್ಶನವನ್ನು ಲಾಸ್ಟ್ ಟೈಮ್ ಕೊಟ್ಟಿದ್ರು ಅಂತ That is none other than Suma Madam ಬರ್ತಾ ಇದ್ದಾರೆ ಚಪ್ಪಾಳೆ ಕೊಡಿ and please welcome Suma Madam on the stage. There we go.
ಇವ ಬಾಲ್ಯದ ಹರೆಯ ಎದೆಯ ತುಂಬಿದೆದೆಯ ಇಣುಕಿ ಕಸಿದು ಕೊಂಡ ಹೃದಯ. सौदाई बन के शहनाई कानों में ठुमरी छेड़ जाए रे, कानों में ठुमरी छेड़ जाए रे. तन की दीवानी मन की न मानी, मन बोला तन बेईमान हाय रे, मन बोला तन बेईमान हाय रे. हाय रे अगबाई हन्ना बचाए रे, रे अगबाई हन्ना बचाए रे. केला 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 की कैसी मन में अगन है, जाके 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 यौवन में चुभन है. अगबाई हन्ना बचाए रे, रे अगबाई हन्ना बचाए रे. उम्र से लाली थोड़ी मांग के मैंने ख्वाबों की रंगोली है सजाई. और बाकी अखा की ऐसी माई कली मुझे भंवरों के भाई पर जाए. पिंजरे की मारी हिरनी बेचारी शेरों से जाके नैना लड़ाए रे, शेरों से जाके नैना लड़ाए रे. तन की दीवानी मन की न मानी, मन बोला तन बेईमान हाय रे, मन बोला तन बेईमान हाय रे. కొంచెం స్పీడ్ ఎత్తు మమ్మీ. మల్లిగాడి ఇంటికాడ మల్లె పూలు కోసుకుంటే చందుగాడి సందుకాడ సందమామ చూసుకుంటే సుబ్బుగాడి తిప్పకాడ సన్న జాజులేరుకుంటే పోటుగాడి తోటకాడ సన్ను గ్లాసులెట్టుకుంటే జాకిరేవు గట్టుకాడ కొత్త సబ్బు రుద్దుకుంటే సింగపూరు సెంటు తీసి కస్సు కస్సు కొట్టుకుంటే ముచ్చెమున్న ముక్కు పుడక ముక్కు మీద పెట్టుకుంటే రోడ్డు గోల్డ్ గాజులేసి చేతులేమో గల్లుమంటే చీర కట్టునేమో నేను అట్ట ఇట్ట సత్తుకుంటే సింగారు కుంకుమెట్టి పెట్ట బొట్టు తిద్దుకుంటే అద్దవులు చూసుకుంటే నాకు నేను ముద్దుకుంటే కుర్రాళ్ళ చూపులన్నీ వచ్చి నన్ను గుద్దుకుంటే సూపర్ మచ్చి అంటే సూపర్ మచ్చి. సూపర్ మచ్చి ఆడ సూపర్ మచ్చి. సూపర్ మేడం సూపర్. నన్ను సూపర్ దాదాపు సాంగ్ ఎంచా ಸೂಪರ್ ಮಚ್ಚಿ. ಎಕ್ಸಾಕ್ಟ್ಲಿ ಅವ ಹೀರೋ ಬರೋಣ. ನಾನು ಸೂಪರ್ ಮಚ್ಚಿ ಇರ್ಲ ಸೂಪರ್ ಇರ್ನ ಡ್ಯಾನ್ಸ್ಲ ಸೂಪರ್ ಅಂಡ್ ಖಂಡಿತವಾದ್ಲ ಲಾಸ್ಟ್ ಟೈಮ್ ನಮ್ಮನೆ ಅದೊಂದು ಹವಾಮಾತ ಕ್ರಿಯೇಟ್ ಮಲ್ದಿತ್ತಾರೆ ಕೂಡ ಇನ್ನು ರೀಕ್ರಿಯೇಟ್ ಮಲ್ಪುಣಂಚಿನ ಮಾತ ಪಾಸಿಬಿಲಿಟೀಸ್ ಲ ಉಂಡು. ಸೊ ಇರೇಗೆಂಚ ಖುಷಿ ಅಂಡ್ ಏತ್ ಖುಷಿ ಹೆಂಗ್ ಮಸ್ತ್ ಖುಷಿ ಅಂದ. ಸೊ ಈ ಸಲದ ಸ್ಟೋರಿ ಬರಲಿ ಲಾಸ್ಟ್ ಟೈಮ್ ಇರ್ನ ಕಣ್ಣನ್ನು ಮಸ್ತ್ ಸಪೋರ್ಟ್ ಮಲ್ದಿತ್ತೀರಿ ಇಲ್ಲೇ ಬಾಲ ಎತ್ತಿಂದು. ಸೊ ಈ ಸಲ ಇಂಚ ಡಿಫ್ರೆಂಟ್ ಉಂಡು ಒನ್ ಬರಲ್ಲ ಲಾಸ್ಟ್ ಟೈಮ್ ಹಿಡ್ದು. ಈ ಸಲ ಯಾನ್ ಅಕಡ ಪಂಡಿನಿ ಎಂಕ್ ಸಪೋರ್ಟ್ ಮಲ್ಪುಲೆಂದು. ಲಾಸ್ಟ್ ಟೈಮ್ ಅಕ್ಕಲ ಅದೇ ಸಪೋರ್ಟ್ ಮಲ್ದು ಕಡ್ಬುರಿಯರು. ಓಕೆ ಸೀಸನ್ 1 ಗೆ ಆರೇ ಸಪೋರ್ಟ್ ಮಲ್ದಿರಿ, ಸೀಸನ್ 2 ಅನಾಗ ಈ ಸಪೋರ್ಟ್ ಕೇನಿ ಆರ್ದಾಲ ಮಲ್ದಿರಿ ಸ್ಟಾರ್ಟಿಂಗ್ ಇಡೆ. ಸ್ಟಾರ್ಟಿಂಗ್ ಇಡೆ ಜಿ ಅರೆ ಲಾಸ್ಟ್ ಟೈಮ್ ಬಡಿದ್ರು ನಮ್ಮ ಪಾಪ. ಎನಿವೇಸ್ ಓಲೆ ರಾರಿನ ಪತಿ ರಾಯರ್ ಓಲೆರು ಗುರು ಬಲೆ ಗುರು ಬಲೆಂದು ಬೇಗನೆ ಜೋರನೆ ಚಪ್ಪಾಳೆ ಕೊಡ್ಲಿ. ಅಂಡ್ ಪ್ಲೀಸ್ ವೆಲ್ಕಮ್ ದಿ ಲವಿಂಗ್ ಹಸ್ಬೆಂಡ್ ಬಾಲೆ ಲವಲ ಗ್ರಿಷ. ಎಸ್ ಆರ್ನ ಬಾಲಲ್ಲಿ ಒಂದುಟ್ಟುಗು ಲಾಸ್ಟ್ ಟೈಮ್ ಮಸ್ತ್ ಇಲ್ಲಿ ಎತ್ತೀರಿ ತುಂಚೂರು ಮಲ್ಲ ಆತೇರಿ. ಎಸ್ ಪ್ಲೀಸ್ 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 ಪ್ಲೀಸ್. ಎಸ್ ನಾವ್ ಇಟ್ ಲುಕ್ಸ್ ಲೈಕ್ ವಂಡರ್ಫುಲ್ ಜೋಡಿ. ಲೈಕ್ ಬಟ್ ಆರಿನ ಕೈತಲ್ಲಿತ್ತನ ಇಟ್ ಲುಕ್ಸ್ ರಿಯಲಿ ಗ್ರೇಟ್. ಆ್ಯಂಡ್ ಇರ್ಬಲ್ಲ ಇರಿಗೈತ್ ಖುಷಿ ಆಗ್ಬಿಡು. ಫಸ್ಟ್ ಲಾಸ್ಟ್ ಟೈಮ್ಲ ಮಸ್ತ್ ಸಾಧನೆ ಮಲ್ದಿತ್ತೀರಿ, ಈ ಸಲ ಕೂಡ ಸಾಧನೆ ಮಲ್ ಬೇರೆ ಪಿದಡ್ದಿರಿ. ಇರಿಗೈತ್ ಖುಷಿ ಆಗ್ಬಿಡು. ಹೆಂಗ್ ಖುಷಿ ಆಗ್ಬಿಡು ಆರು ಪೋಪೆ ಪನ್ನಿಯರು ಇದು ಫಸ್ಟ್ ಅಲ್ಲ ನಾನು ರಾಯ್ ಕೂಡ ಗಡಿ ಗಡಿ ಅನ್ನೋದೇ ಆಂಡ್ ಆಂಡ್ ಖರ್ಚು ಎಂಜೂರು ఉన్నదే. ಓಕೆ ನಮ್ಮ ಜಡ್ಜಸ್ ದಾದಾ ಅನ್ಬರಿಗೆ ಏನು ಗಬಲೆ. ಫಸ್ಟ್ ಆಫ್ ಆಲ್ ಅರುಣ್ ಅಲ್ವಾ ಸರ್ ಪ್ಲೀಸ್. ಸುಮಾ ಅರುಣ್ ಸರ್ ಎಂಚಲ್ಲಾರು ಆಂಡ್ ಅತ ಎಂಜಲ್ಲ ಸರ್ ಇದು ಏನು ಗುಡ್ ತೋಜುವರ್ ಸುಮಾ ಇಲ್ಲಡ ದಾದ ತಿನ್ನೊಂದುಲ್ಲರ ಪಲ್ಲೆ ದಾದ ಫುಡ್ ಕಾಂಡೆಡ್ದು ಬಯ್ಯ ಮುಟ್ಟದಲ್ಲ ಸರ್ ಒನಸೆ ಒನ್ಪೊಂಡು ಸರ್ ಬೇತೆ ದಾಲೆಜ್ಜಿ ಅಂಡ ಇನಿ ದಾಲೆಜ್ಜಿ
ಓಕೆ ದಾಯಕ್ಕೆ ಎಂಡ ಬಂಡ ಇನ್ನ ಎನರ್ಜಿ ಲೆವೆಲ್ ಸೂಪರ್ ಥ್ಯಾಂಕ್ ಯು ಟೂ ಗುಡ್ ದಯ ಬಂಡ ಸ್ಟಾರ್ಟಿಂಗ್ ಹಿಡಿದು ಎಂಡ್ ಮುಟ್ಟ ಇನ್ನ ಎನರ್ಜಿ ಲೆವೆಲ್ ಚೂರ್ಲೋ ಡ್ರಾಪ್ ಆತಿಸಿ ಆ ಟಫ್ ಸಾಂಗ್ಸನ್ನ ಸೆಲೆಕ್ಟ್ ಮಾಡ್ತದೆ ಟಫ್ ಸ್ಟೆಪ್ಸ್ ಪಾಡ್ದು ಎನರ್ಜಿ ಲೆವೆಲ್ ಅಲ್ಟಿಮೇಟ್ ಆಯ್ತು ಪತರಜಿ ಕೊರಿಯೋಗ್ರಫಿ ಸೂಪರ್ ಸಾಂಗ್ ಸೆಲೆಕ್ಷನ್ ಇನ್ನ ಡ್ರೆಸ್ ಆ ಡ್ರೆಸ್ ಇರ್ದಲ್ಲಿ ಕೊರಿಯೋಗ್ರಫಿ ಇಡೀ ಮಂತಿನ ಆಟಿಟ್ಯೂಡ್ ಸ್ಟೇಜ್ ಇಡು ಮಸ್ತ್ ಶೋಕ್ ತೋಜೋದಿತ್ತು ಸೊ ಟೋಟಲ್ ಒಂಜಿ ಬೂಮ್ ಪರ್ಫಾರ್ಮೆನ್ಸ್ ಥ್ಯಾಂಕ್ ಯು ಓಕೆ ತಲೆ ಅವು ನಮ್ಮ ಅರುಣಾಲ್ವ ಸರ್ ಒಂಜಿ ವಿಶೇಷತೆ ಅವ್ರು ಒಂದೇ ಡೈಲಾಗ್ ಬಂದ್ಬಿಟ್ರು ಅಮ್ಮ ಅದ ಮಾತ ಸೊ ಚೇಂಜ್ ಮಾಡ್ತಂದು ಬೇರೆ ದಟ್ಸ್ ರಿಯಲಿ ಗ್ರೇಟ್ ಅಂಡ್ ಚಿರಶ್ರೀ ಅಂಚನ್ ದಾದಾನ್ ಬೇರೆ ಕೇನ್ ಗವಲೆ ಸೊ ಓವರ್ ಟು ಚಿರಶ್ರೀ ಅಂಚನ್ Hi Suma. Okay, so as sir told, Irna energy was really awesome, and Irna song selection award, expressions award, it was too good, and even Irna costume. So overall, I can say it was a full-on package performance. Thank you, ma'am. and all the best. ಥ್ಯಾಂಕ್ ಯು ಸೊ ಹೇಳ್ತೀನಿ ನಿನಗೆ ಎಂಚಾನೆ ಹಾಯ್ ಸುಮಾ ಹಲೋ ಸರ್ ಓಕೆ ಫಸ್ಟ್ ಆಫ್ ಆಲ್ ಇನ್ನ ಕಾಸ್ಟ್ಯೂಮ್ ಹಿಡ್ದು ಇನ್ನ ಜ್ಯುವೆಲ್ರಿ ಬರ್ತದೆ ಆ ಫುಲ್ ಗೋಲ್ಡ್ ರಾಯಲ್ ಗೋಲ್ಡ್ ಡಾರ್ಕ್ ರೆಡ್ ಪೂರ ಅಂಚೆ ತೂನಾಗ ಪಣ ಒಂಜಿ ಕ್ಲೇಡ್ ಒಂಜಿ ಪುತ್ಲ ಮಲ್ಪರ್ ಸ್ಟ್ಯಾಚ್ಯೂ ಓಕೆ ಆ ಡಿಸೈನ್ ಮಂತದ ಐಕ್ ಗೋಲ್ಡ್ ಬರ ಪಾಡ್ದು ಆತ್ ಬ್ಯೂಟಿಫುಲ್ ಆತ್ ತೋಜೊಂದುಲ್ಲಾರ ಥ್ಯಾಂಕ್ ಯು ಸರ್ ಓಕೆ ಸೊ ಸೆಕೆಂಡ್ ಆಸ್ ಅಕ್ಲು ಸರ್ ఒక ಮ್ಯಾಮ್ ಪಂಡಿಲಕ ಸೂಪರ್ ಎನರ್ಜಿ ಐ ಲೈಕ್ ಇರ ಫ್ಲೋರ್ ಪೋದಿರ್ನ ಹುಕ್ ಸ್ಟೆಪ್ ಮಂತಾರತ ಅಂದು ಹಾ ಅವು ಮೈಂಡ್ ಬ್ಲೋಯಿಂಗ್ ಎತ್ತನ್ ಸೊ ಈ ಪ್ರಾಯಡಿ ಇಂಚ ಮಲ್ಪುನಾಂಡ ಹ್ಯಾವಿಂಗ್ ಅ ಸ್ವೀಟ್ ಲಿಟಲ್ ಏಂಜಲ್ ಹೂ ಇಸ್ ವಾಕಿಂಗ್ ಹಿಯರ್ ಅಂಡ್ ದೇರ್ ಓಕೆ ಇಟ್ಸ್ ವೆರಿ ಗುಡ್ ಓಕೆ ಆ್ಯಂಡ್ if I say your expression wise also, because expression edde and mata panper yan daik pan lepanda nalpadya mix itanate muji every music piece music iro track use mantitare it had different flavors of expression and mood irav mantar kattu itten so that is very nice as a performer as a dancer it is very nice. Keep it up, okay? And all the best. ಥ್ಯಾಂಕ್ ಯು ವೆರಿ ಮಚ್ ವಾವ್ ನಮ್ನದ ಕಮೆಂಟ್ಸ್ ತಿಕ್ಕ ನಾವು 4 ಸಾಂಗ್ ಇತ್ತಿನ ಆಕ್ಚುಲಿ ಐಡಿತಿನ್ ಮೂಜಿ ಯಾನ್ ಬರಿಡ್ತಲ್ದು ಪನೋದಂತ ಒಂಜಿ ಅವಲ ಇರಕೇನ್ ನಾನು ಐಕೆ ಆಫ್ ಬೀಟ್ ಕೇನೊಂದಿತ್ತೇನೆ ಅವೇ ಆದಿರ್ ಆತಂಜಿ ಗ್ರೇಟ್ ಜಡ್ಜಿರ್ ಥ್ಯಾಂಕ್ ಯು ಸೋ ಮಚ್ ಓಕೆ ಅಂಡ್ ಕುಡೊಂಜಿ ಇರುತ್ತೆ ಓಕೆ ರೆಡಿ ಆವಂದಿಲ್ಲ ಸೀಸನ್ ಮೇ ಬಿ ಒಂದು 28 ತತ್ತೆ ಅರೆಗೆ ನನ್ಲ ಪದ್ಯಕ್ಕೆ ಏನೊಂದುಂಡು ಇರು ಸಿಂಗ್ ಮಂತಿ ನಾವು ఎక్కువ ಒಂದುಂಡು ಮನೆ ಆನಂದ್ ಬಾಂಡ್ ಸಿಂಗರ್ ಅಂತ ಐ ಕಾಂಟ್ ಹೆಲ್ಪ್ ಇಟ್ ಎಸ್ ಸೀಸನ್ 25 ರೆಡಿ ಅಲ್ಲ ಸೀಸನ್ 25 ರೆಡಿ ಅದೇ ಸುಮಾ ಮೂಲ್ ವೆರಿ ಗುಡ್ ಕೀಪ್ ಇಟ್ ಅಪ್ ಗುರು ಸರ್ ಸೂಪರ್ ಇಂಚನೆ ಕಲ್ಪೊಂದು ಒಪ್ಲೆ డాన్సింగ్ మిత్త పోంది ఎప్పుడు బాలిల్ల మళ్ళా ఉంది ఎప్పోళ్ళు ఎన్నికల పుదర్ల మిత్త పోంది ఎప్పుడు సూపర్ వెరీ గుడ్ అట్ దిస్ ఏజ్ ಈತ್ ಮಂತೊಂದುಲ್ಲ ನಿಕ್ಲಿಕ್ ಫಾಲೋ ಮಂತೊಂದುಲ್ಲ ನಮ್ಮಲ್ಲ ಶೋ ಮಲ್ಪುನಾಗ ನಮ್ಮ ಫಾಲೋ ಮಲ್ಪ
ಇತ್ತೆ ಕ್ವಿಕ್ ಚೇಂಜಸ್ ಇತ್ತೆ ನಮ್ಮ ಫಾಲೋ ಮಂತ್ ನಲಿಪಲ್ ಬಟ್ ಇಫ್ ಈ ಪ್ರಾಯ್ಡ್ ಅಲ್ಲ ಅಂಚ ಮಂತ್ ಒಂದಿತ್ತನ ಶಿ ಕ್ಯಾನ್ ಡೂ ಮಿರಾಕಲ್ಸ್. ವೆರಿ ಗುಡ್. ಐ ಜಸ್ಟ್ ಟೋಲ್ಡ್ ಯು ರೈಟ್, ಯು ಹ್ಯಾವ್ ಅ ಬ್ಲೆಸ್ಡ್ ಕಿಡ್, ಬ್ಲೆಸ್ಡ್ ಏಂಜಲ್. ಕೀಪ್ ಇಟ್ ಅಪ್. ಫಸ್ಟ್ ಆಫ್ ಆಲ್ ಈ ಫೈನಲ್ ಡಿಸಿಷನ್ಗೆ ಬಾಯ್ದ ಫಸ್ಟ್ ಆಫ್ ಆಲ್ ಏನ ರಿಸಲ್ಟ್ ನಮ್ಮ ರಿಸಲ್ಟ್ ಪನ್ಪುನ ದುಂಬು ಐ ವಾಂಟ್ ಟು ಸೇ ಮಾತಿರ್ಲ ಆಲ್ ಮಮ್ಮೀಸ್ ಹ್ಯಾವ್ ರಿಯರ್ಸ್ಡ್ ವೆರಿ ನೈಸ್ಲಿ. ದೇ ಅಕ್ಲ ಪೂರ ಹಾರ್ಡ್ ವರ್ಕ್ ಅಕ್ಲು ಪಾಡ್ದೇರು ಮಾತಿರ್ಲ ಎಡ್ಡೆ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಕೆಲವನ್ನ ಮಾತ ಎಡ್ಡೆ ಪರ್ಫಾರ್ಮೆನ್ಸ್ ಕೊಡ್ತಾರೆ, ಕೆಲವು ಒಂತೆ ಅವ್ಲ ಮಿಸ್ಟೇಕ್ಸ್ ಇತ್ತಂಡು. ಬಟ್ ನಾವು ವಿ ಹ್ಯಾವ್ ಕಮ್ ಟು ಅ ಡಿಸಿಷನ್. ನಮ್ಮ ಈ ಸತಿ this week we are going to eliminate 3 mummies. Ee sati this week nama mooji mummies in eliminate mantondulla. So unfortunately sorry to say aklu dance mummy dance season 2 the stage burdu pod apundu. So the first mummy our stage dance mummy dance season 2 the stage burdu pod apundu are na pudaru. ಓಕೆ ಸೊ ನಮ್ಮ ಈ ಫೈನಲ್ ಡಿಸಿಷನ್ಗೆ ಬೈದ ನಮ್ಮ ಪಂಡ 3 ಮಮ್ಮೀಸ್ಗೆ ಈ ವಾರ ನಮ್ಮ ಎಲಿಮಿನೇಟ್ ಮಂತೊಂದುಲ್ಲ. ಆ್ಯಂಡ್ ರಿಯಲಿ ಸಾರಿ ಟು ಸೇ ಮಾತ ಮಮ್ಮೀಸ್ಗೆ ಜೋ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 2 ಏರೆಕ್ ಸ್ಟೇಜ್ ಬುಡ್ದು ಫೋಡ್ ಹಾಕೊಂಡು ಅವು 2 ಮಿನಿಟ್ಸ್ ಕೊರ್ಲೆ ಲೈಟ್ ಡಿಸ್ಕಸ್ ಮಂತದ ಪುದರ್ ಪನ್ಪೆ 3 ಮಮ್ಮೀಸ್. Three mummies ಈ ಸ್ಟೇಜ್ ಬುಡ್ದು ಪೋಂದ್ಲೇರ. ಸೊ ದ ಫಸ್ಟ್ ಮಮ್ಮಿ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 2 ದ ಸ್ಟೇಜ್ ಬುಡ್ದು ಪೋಡ್ ಹಾಕೊಂಡು ಐ ಆಮ್ ರಿಯಲಿ ಸಾರಿ ಟು ಸೇ ದಿಸ್ ದಟ್ ಈ ಸ್ಟೇಜ್ ಬುಡ್ದು ಪೋಡ್ ಹಾಕೊಂಡು ಆರ್ನ ಪುದರ್ ಶ್ವೇತಾ ಬಂಗೇರಾ. दहलीज पे मेरे दिल की जो रखे है तूने कदम, तेरे नाम पे मेरी जिंदगी लिख दी मेरे हमदम, हाँ सीखा मैंने. Really sorry. Shweta, you are a brilliant dancer. ಬೇತೆ ಯೂನೀಕ್ ಆದ ಮಾತ ಇಂಡಿಯನ್ ಮಂತ್ಯಾರ ಬಾಲಿವುಡ್ ಮಂತ್ಯಾರ ಈರ್ ಮಾತ್ರ ಹಿಪ್ ಹಾಪ್ ಸ್ಟೈಲ್ ಮಂತಾರ. ಬಟ್ ಎಂಕದಾದ ಫೀಲ್ ಅನ್ಪಂಡ ಆ ಹಿಪ್ ಹಾಪ್ ಸ್ಟೈಲ್ ಇರ್ ಕರೆಕ್ಟ್ ಎಡ್ಡನ್ ಗುಡ್ ಅಟೆಂಪ್ಟ್. ಬಟ್ ನಮ್ಮ ಪಂಡಿಲಕ ದುಂಬಲ ಪಂಡ ನಮ್ಮ ಅವು ಒಂತೆ ಅನ್ಕ್ಲೀನ್ ಇತ್ತನ್ ಒಕ್ಕ ಮೈಕಲ್ ಜಾಕ್ಸನ್ ಅವು ಎಂಡ್ಗೆ ಬೊರ್ಚಿ ಇತ್ತಂಡು. ಸೊ ಒಂತೆ ಪರ್ಫಾರ್ಮೆನ್ಸ್ ಲ್ಯಾಕ್ ಆನ್. ಸೊ ಯಾ ರಿಯಲಿ ಸಾರಿ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಫ್ಯೂಚರ್. Thank you. बजने ते धड़क धड़क ढोल ताश धड़क धड़क भंडारा झिड़क झिड़क मल्हारी खड़क धड़क भड़क साली चटक मटक फटक साली दुश्मन की देखो जो फाट लावली. मस्त ಸೀಸನ್ 2 ಫಸ್ಟ್ ಕಂಟೆಸ್ಟೆಂಟ್ಸ್ ಪಂಡೇರು ಏರು ಪಿದೈ ಒಪಿನಿಯನ್ದು. ಸೊ ಸೆಕೆಂಡ್ ಎನ್ನ ಕೈಟುಂಡು. ಸೊ ಮಸ್ತ್ ಎಂಕ್ಲು ಮಸ್ತ್ ಕುಲ್ದು ಚರ್ಚೆ ಮಂತಿ ಬೊಕ್ಕ ಈ ಒಂಜಿ ಡಿಸಿಷನ್ಗೆ ಬತ್ತ. ಸೊ ಸೆಕೆಂಡ್ ಮಮ್ಮಿ ಈಸ್ ರೇಷ್ಮಾ. ರೇಷ್ಮಾ ಸಾರಿ ದಾಯಗಿರನ ಎಲಿಮಿನೇಟ್ ಮಂತೊಂದುಲ್ಲ ಪಂಡಂಡ. ಸೊ ಇರ್ನ ಪರ್ಫಾರ್ಮೆನ್ಸ್ ಮಸ್ತ್ ವೀಕ್ ಇತ್ತುಂಡು. ಗರ್ಭ ಡ್ಯಾನ್ಸ್ ಮಂತೀನಿ. ಸೊ ಪನ್ಪಿನ ಚಿನ್ನ ಕೊರಿಯೋಗ್ರಫಿ ಇಜ್ಜಿ ಸೇಮ್ ಬೇಸಿಕ್ ಸ್ಟೆಪ್ಸ್ ಮಂತೊಂದು ಪೋಯಾರು.
ಸೊ ಬಾಡಿ ಬ್ಯಾಲೆನ್ಸ್ ಓವರಾಲ್ ಇನ್ನ ಪರ್ಫಾರ್ಮೆನ್ಸ್ ಮಸ್ತ್ ಬೇಕಿತ್ತು. ಸಾರಿ. ಓಕೆ, ಸೊ ಫಸ್ಟ್ ರೌಂಡ್ ಮಾತಾ ಮಮ್ಮೀಸ್ ಎಡ್ಡೆ ಡ್ಯಾನ್ಸ್ ಮಲ್ದೇರು, ಬಟ್ ಒಂದು 3 ಮಮ್ಮೀಸ್ ಆ್ಯಕ್ಚುಲಿ ಚೂರು ವೀಕ್ ಇತ್ತೇರು ಆ್ಯಂಡ್ ಅವೇ ರಡ್ ಅನೌನ್ಸ್ ಆಲ್ರೆಡಿ ಮಲ್ತೇರು. ಸೊ ದ ಥರ್ಡ್ ಒನ್ ಹೂ ಇಸ್ ಗೋಯಿಂಗ್ ಔಟ್ ಇಸ್ ಡೆರಿಟಾ ಪಿಂಟೋ. ರಿಯಲಿ ಸಾರಿ. आशियाना तेरा साथ मेरे है ना, ढूंढते तेरी गली मुझको घर मिला, तू जो मिला लो हो गई मैं काबिल. As it's a dance show, we are concentrating more on dance. So comparing to other mummies, in our dance choor kamme ittanda. So I wish you all the best for your future. Thank you. ಓಕೆ, ಅಂಚನಗ ನಮ್ಮ 3 ಮಮ್ಮೀಸ್ ಏರ್ ಎಲಿಮಿನೇಟ್ ಆತೇರ್ ಅಂದ ನಮ್ಮ ಪುದರ್ ಅನೌನ್ಸ್ಮೆಂಟ್ ಅಂಚನಗ ಐ ವಾಂಟ್ ಟು ಕಂಗ್ರ್ಯಾಚುಲೇಟ್ other mummies who has passed the round ಏರ್ ನೆಕ್ಸ್ಟ್ ಲೆವೆಲ್ಗೆ ಪೋತೇರು ಅಕ್ಲೆಗ್ ನಮ್ಮ ಮೂಜಿ ಜಡ್ಜಸ್ಲ ಪರವಾದ ಯಾನ್ ಕಂಗ್ರ್ಯಾಚುಲೇಷನ್ಸ್ ಪನ್ನೊಂದುಲ್ಲೆ. ಆ್ಯಂಡ್ ರಿಮೆಂಬರ್ ಯು ಆರ್ ಗೋಯಿಂಗ್ 1 level up, so we would love to see more dancing and a good performance. Yeah, okay, anyways, all the very best for the next level. Thank you. And welcome everyone to the #1 dancing reality show of Koshal Karnataka. That is none other than Sun Pure Dance Mummy Dance Season 2. Wow, Season 2 da aithe quarter finale round unenkalulla. दिला जाए जो मंजिले एक पल को तू नजर झुका, झुक जाए सर जहां वहीं मिलता है रब का रास्ता, तेरी किस्मत तू बदल दे, रख हिम्मत बस चल दे. आर प्रीतम प्यार बंदूक में ना तो गोली मर. ख्वाहिशों का चेहरा क्यों धुंधला सा लगता है, क्यों अनगिनत ख्वाहिशें हैं, ख्वाहिशों का पहरा क्यों ठहरा सा लगता है, क्यों ये गलत ख्वाहिश